ಮಾರ್ಚ್ 8 ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಅಂತೆಯೇ ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಮಂಗಳೂರಿನ ಶಾಖೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಪಳ್ನೀರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಹಿಳಾ ಸಾಧಕಿಯರನ್ನ ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್, ಪವರ್ ಲಿಫ್ಟರ್, ಸ್ಟ್ರಾಂಗ್ ವುಮೆನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ವೆನಿಸಾ ಕಾರ್ಲೋ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಚಂದ್ರಕಲಾ ಡಿ ರಾವ್ ಅವರನ್ನ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಸನ್ಮಾನಿಸಲಾಯಿತು. ಬಳಿಕ ಸಾಮಾಜಿಕ ಕಾರ್ಯಕರ್ತೆ ಚಂದ್ರಕಲಾ ಡಿ ರಾವ್ ಅವರು ಮಾತನಾಡಿ, ಸ್ತ್ರೀ ಸಮಾಜದ ಶಕ್ತಿ, ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅಕ್ಕನಾಗಿ ಎಲ್ಲಾ ರೀತಿಯಲ್ಲೂ ಸಮಾಜದಲ್ಲಿ ಗುರುತಿಸಿಕೊಂಡವಳು. ಈಗ ಎಲ್ಲಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ರು. ಸ್ತ್ರೀ ಮನಸ್ಸು ಮಾಡಿದರೆ ಎಲ್ಲ ಸಾಧ್ಯತೆ ಇದೆ. ಮನೆಯನ್ನು ನೋಡಿಕೊಂಡು ಸಮಾಜದ ಇತರ ಅನೇಕ ಆಕ್ಟಿವಿಟೀಸ್ ಅನ್ನು ಅವಳು ಅತ್ಯಂತ ಸಮರ್ಥವಾಗಿ ನಿಭಾಯಿಸಬಲ್ಲಳು. ಪ್ರತಿಯೊಂದು ಸ್ತ್ರೀಯೂ ಕೂಡ ಅಂದ್ರೆ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಪ್ರತಿಯೊಂದು ಸ್ತ್ರೀ ಅವಳು ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೆ ಅವಳು ಒಂದು ಶಕ್ತಿ, ಪ್ರೇರಣೆ. ಯಾವುದೇ ಸ್ತ್ರೀ ಕೂಡ ತನ್ನನ್ನು ತಾನು ಒಂದು ಸಣ್ಣ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂದು ಭಾವಿಸಬಾರದು. ಈಗಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಸ್ತ್ರೀಗೂ ಕೂಡ ತನ್ನದೇ ಆದ ವ್ಯಕ್ತಿತ್ವ, ಅವಳು ಸಮಾಜವನ್ನು ರೂಪಿಸಬಲ್ಲದು. ಹೇಗೆ ತನ್ನ ಮಗುವನ್ನು ಒಂದು ಪ್ರಬುದ್ಧ ಶಿಕ್ಷಣ ಕೊಟ್ಟು ಈ ಸಮಾಜಕ್ಕೆ ಅವಳ ಕೊಡುಗೆ ಅತ್ಯಂತ ಒಂದು ಗಣನೀಯ ಅಂತ ನಾನು ಹೇಳ್ತೇನೆ. ಬಳಿಕ ವೆನಿಸಾ ಕಾರ್ಲೋ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನ ತಿಳಿಸಿದ್ರು. I would like to thank everybody from Malabar Golds as there was a Golden Girl event conducted by them I think 2 years back, and I was a part of it, and I won, and it was a pleasure for me, and today I'm here. They called me today for to felicitate me. I'm really happy about it, and I would like to thank everyone gathered. ಈ ಸಂದರ್ಭ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಮಂಗಳೂರು ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್ ಎಕೆ, ಗೆಸ್ಟ್ ರಿಲೇಷನ್ ಆಫೀಸರ್ ಕಾರ್ತಿಕ್ ಕುಮಾರ್, ಮಾರ್ಕೆಟಿಂಗ್ ಆಫೀಸರ್ ಶೇಖ್ ಫರಾನಾ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.